ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣದ ಆರೋಪಿಗಳು ಅಮಾಯಕರು ಅವರ ಮೇಲಿನ ಪ್ರಕರಣವನ್ನು ಹಿಂಪಡೆಯಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಮುಖ್ಯಮಂತ್ರಿಗೆ ಪತ್ರ ಬರೆದಿರುವ ಬಗ್ಗೆ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತಂತೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈ ಪತ್ರ ಬರೆಯುವ ಮೂಲಕ ತನ್ವೀರ್ ಸೇಠ್ ಅವರು ಜಿಹಾದಿಗಳನ್ನು ಬೆಂಬಲಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತನ್ವೀರ್ ಸೇಠ್ ಅವರು ಜಿಹಾದಿ ಸಂಘಟನೆಯ ಒಬ್ಬ ಸದಸ್ಯ ಅಂತ ನಾವು ಭಾವಿಸಬೇಕಾಗತ್ತೆ. ಜಿಹಾದಿಗಳನ್ನು ಬೆಂಬಲಿಸಿದ್ರೆ ತನ್ವೀರ್ ಸೇಠ್ ಅವರಿಗೆ ಧಿಕ್ಕಾರ ಕೂಗಿ ಬಹಿಷ್ಕಾರ ಹಾಕಲಾಗುತ್ತೆ ಅಂತ ತಿಳಿಸಿದರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿಯೇ ಗಂಭೀರವಾದ ಘಟನೆಯಾಗಿತ್ತು. ಹಾಗಾಗಿ ಈ ಪ್ರಕರಣದ ಆರೋಪಿಗಳ ಮೇಲ್ಹಣ ಪ್ರಕರಣ ರದ್ದುಪಡಿಸಬಾರದು ಅಂತ ಹೇಳಿದ್ದಾರೆ. ಪ್ರಕರಣ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಗಂಭೀರವಾಗಿ ಅದನ್ನು ಪರಿಗಣಿಸಲಾಗಿದೆ. ಇಡೀ ರಾಜ್ಯದ ಜನತೆಗೆ, ದೇಶದ ಜನತೆಗೆ, ಇಲಾಖೆ ಅಧಿಕಾರಿಗಳಿಗೆ ಕೂಡ ಅದರ ಗಂಭೀರತೆ ಏನೆಂಬುದನ್ನು ಗೊತ್ತುಂಟು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಳೆದ 2.5 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಎದೆಗೆಟ್ಟಿದೆ. ಭಾಳಷ್ಟು ಕೊಲೆ ಇರ್ಬೋದು, ಆಫ್ ಮಾಡಿರ್ಬೋದು, ಬೇರೆ ಬೇರೆ ರೀತಿಯ ಘಟನೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಭಾಳಷ್ಟು ಆಗ್ತಿದೆ. ಮತ್ತೊಂದೇನೆಂದರೆ, ಇವತ್ತು ಡಿಜೆಯಲ್ಲಿ ಕೆಜೆಯಲ್ಲಿ ಪ್ರಕರಣಗಳನ್ನ ವಾಪಸ್ ತೆಗಿಬೇಕಂತ ತನ್ವೀರ್ ಸೇಠ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಡಿಜೆಯಲ್ಲಿ ಕೆಜೆಯಲ್ಲಿ ಪ್ರಕರಣ ಈಗಾಗಲೇ ಕೋರ್ಟಲ್ಲಿ ಇರಲಿಕ್ಕೆ ಹೋಗಿ ಸರ್ಕಾರ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಾರ್ದು. ಅದಕ್ಕೆ ತನ್ವೀರ್ ಸೇಠ್ ಅವರು ಕೇವಲ ಒಂದು ಸಮುದಾಯವನ್ನು, ಜಿಹಾದಿಗಳನ್ನು ಬೆಂಬಲಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ತನ್ವೀರ್ ಸೇಠ್ ಅವರೇ ಎಚ್ಚರಿಕೆ ಇಟ್ಕೊಳ್ಳಿ. ಕೇವಲ ನೀವು ಶಾಸಕರಾಗಿ ಈ ರೀತಿಯ ಕೃತ್ಯಗಳೆಸೋದು ಸರಿಯಲ್ಲ. ರಾಜ್ಯದ ಜನರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡಬೇಕಾಗ್ತದೆ. ಅದರಿಂದಾಗಿ ಈ ರೀತಿಯ ಕೇಸ್ಗಳು ವಾಪಸ್ ಪಡೆಯುವ ಬಗ್ಗೆ ನೀವು ಸರ್ಕಾರಕ್ಕೆ ಮನವಿ ಮಾಡಿದರೆ ನೀವು ಜಿಹಾದಿ ಸಂಘಟನೆಯ ಸದಸ್ಯರಲ್ಲಿ ಒಬ್ಬರು ಅಂತ ನಾನು ಭಾವಿಸ್ತೇನೆ. ಅದರಿಂದಾಗಿ ಜಿಹಾದಿಗಳೊಟ್ಟಿಗೆ ನಿಮ್ಮನ್ನು ಕೂಡ ಸೇರಿಸ್ಕೊಂಡು ಇನ್ನು ಮುಂದೆ ನಿಮಗೆ ಧಿಕ್ಕಾರ ಹಾಕುವಂಥ, ನಿಮ್ಮನ್ನು ಬಹಿಷ್ಕರಿಸುವಂಥ ಕೆಲಸ ನಾವು ಮಾಡ್ತೇವೆ.